विद्महे समे कामाय श्रवणो ददातो महाराजाय नमः अभिवादे वासिष्ठ देवेभ्यो नमः श्रेभ्यो नमः घट्टदेवताभ्यो नमः प्रदस्ताभ्यो श्रीमन् महागणपते नैवेद्यं विसर्जयामि कुम्भोदराभ्यो सोमनाथेश्वर स्वामिने नमः सपरिवार गुणिकाख्याय नमः श्री शारदा देविये नमः ಪ್ರಾರ್ಥನಾ ಮಹಾಂಕರಿಷ್ಯೆ ಹಾಗೆ ಧ್ಯಾನ ಸ್ವರೂಪರಾಗಿರತಕ್ಕಂಥ ತಾಯಿಯನ್ನು ಬಿಂಬ ಮಧ್ಯದಲ್ಲಿ ಪ್ರಸನ್ನೀಕರಿಸಿಕೊಂಡು ವಿಶೇಷವಾಗಿ ಮೂಲ ನಕ್ಷತ್ರದ ಪುಣ್ಯಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ನಾಳೆಯ ದಿವಸ ವಿಶೇಷವಾಗಿ ಆ ಬಿಂಬ ವಿಸರ್ಜನಾದಿಗಳನ್ನೆಲ್ಲ ಮಾಡಿಕೊಳ್ಳುವುದು ಅಂತ ಸಂಕಲ್ಪಿಸಿದ ಪ್ರಕಾರವಾಗಿ ಆ ದೇವತಾರಾಧನೆಯನ್ನು ಇಲ್ಲಿಯವರೆಗೆ ತಾಯಿಯ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೀರಿ. ಹಾಗಿರುವಾಗ ಮಾಡಿರತಕ್ಕಂತಹ ಸೇವೆಯ ಪರಿಪೂರ್ಣವಾದ ಸತ್ಫಲವನ್ನು ಸಮಸ್ತ ಗ್ರಾಮಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ದೇಶಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸಮಸ್ತ ಭಕ್ತವೃಂದಕ್ಕೆ ಅನುಗ್ರಹಿಸಿಕೊಡುವುದರ ಮೂಲಕವಾಗಿ ಆ ವಿಶೇಷವಾಗಿ ದೇವತಾ ಉದ್ದೇಶವಾಗಿ ಏನು ಸತ್ಕರ್ಮಗಳನ್ನು ಪ್ರಾರಂಭಿಸಿಕೊಂಡಿದ್ದೀರೋ ಅದೇ ರೀತಿಯಾಗಿ ನೂತನವಾದಂತಹ ಕಟ್ಟಡವನ್ನು ಕೂಡ ವಿಶೇಷವಾಗಿ ನಿರ್ಮಿಸುವುದು ಅಂತ ಸಂಕಲ್ಪಿಸಿಕೊಂಡಿದ್ದೀರಿ. ಹಾಗಿರುವಾಗ ಆ ಭಕ್ತ ಮಹಾಶಯರ ಆ ವಿಶೇಷವಾದಂಥ ಅನುಗ್ರಹದಿಂದ ಅದೇ ರೀತಿಯಾಗಿ ಭಕ್ತ ಮಹಾಶಯರೆಲ್ಲ ಸೇರಿಕೊಂಡು ಒಂದೆಡೆಯಲ್ಲಿ ಸೇರಿಕೊಂಡು ಆ ದೇವಿಯ ಆರಾಧನೆಗೆ ಬೇಕಾದಂಥ ವ್ಯವಸ್ಥಾಪಕಗಳನ್ನೆಲ್ಲ ಮಾಡಿಕೊಂಡು ಬಂದಾಗ ಮಾತ್ರ ಆ ಧರ್ಮ ಕಾರ್ಯವನ್ನು ನಮಗೆ ನಡೆಸುವುದಕ್ಕೆ ಸಾಧ್ಯ. ಹಾಗಿರುವಾಗ ದೊಡ್ಡ ದೊಡ್ಡ ಕೆಲಸವನ್ನು ಮಾಡುವಾಗ ಅದಕ್ಕೆ ವಿಶೇಷವಾಗಿ ಒಳ್ಳೆಯ ಸಂಪತ್ತುಗಳು ಬೇಕಾಗ್ತದೆ. ಹಾಗಿರುವಾಗ ಅಂತಹ ಸಂಪತ್ತುಗಳನ್ನೆಲ್ಲ ಆ ವಿಶೇಷವಾಗಿ ಭಕ್ತರು ಕೊಟ್ಟಲ್ಲಿಗೆ ಮಾತ್ರ ಆ ಕೆಲಸ ನಿರ್ವಿಘ್ನತೆಯನ್ನು ಹೊಂದುವುದಕ್ಕೆ ಸಾಧ್ಯ. ಹಾಗಿರುವಾಗ ವಿಶೇಷವಾಗಿ ದೇವತಾ ಸೇವೆಗೆ ವಿನಿಯೋಗಿಸಿದಂತಹ ಸಂಪತ್ತು ಆಯುರ್ವಿತ್ತಂಚ ಕರ್ಮಂಚ ವಿದ್ಯಾ ನಿಧನಮೇವ ಚ ಪಂಚೈತಾನಿ ವಿಸೃಜ್ಯಂತೆ ಗರ್ಭಸ್ಥಸ್ಯೈವ ದೇಹಿನಃ. ಪ್ರತಿಯೊಂದು ಜೀವಿಯೂ ಕೂಡ ಜೀವನದಲ್ಲಿ ಇಂಥದ್ದೇ ಇಷ್ಟೇ ವಿದ್ಯೆ, ಇಂಥದ್ದೇ ಇಷ್ಟೇ ಸಂಪತ್ತು, ಅದೇ ರೀತಿಯಾಗಿ ಇದೇ ಒಂದು ಕರ್ಮವನ್ನು ಮಾಡುವುದು ಎಂಬುದಾಗಿ ದೈವ ಸಂಕಲ್ಪ. ಹುಟ್ಟಿನಿಂದಲೇ ದೇವರು ಅದನ್ನು ಅನುಗ್ರಹಿಸಿ ಭೂಮಿಗೆ ಬಿಡ್ತಾರಂತೆ. ಹಾಗಿರುವಾಗ ಯಾರಿಂದ ಯಾವ ಕೆಲಸ ಹೇಗೆ ಮಾಡಲ್ಪಡುತ್ತದೆ ಎಂಬುದು ಸನ್ನಿಧಾನದ ತಾಯಿಯ ಅನುಗ್ರಹ. ಹಾಗಿರುವಾಗ ಆ ಕೆಲಸಕ್ಕೆ ಪಾಲ್ಗೊಂಡಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 10 ಜನರನ್ನು ಸೇರಿಸಿಕೊಂಡು ಸಾಂಘಿಕವಾಗಿ ಒಂದು ಕೆಲಸವನ್ನು ಮಾಡುವಾಗ ಅದಕ್ಕೆ ಒಳ್ಳೆಯ ಜನಾಕರ್ಷಣೆ ಮತ್ತು ಧನಾಕರ್ಷಣೆ ಇದ್ದಾಗ ಮಾತ್ರ ಅದು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ. ಹಾಗಿರುವಾಗ ಆ ವಿಶೇಷವಾಗಿ ಮಾಡತಕ್ಕಂಥ ಕಟ್ಟಡ ನಿರ್ಮಾಣ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು. ತನ್ಮೂಲಕವಾಗಿ ಭಕ್ತವೃಂದದವರೆಲ್ಲ ತನುಮನ ದನಗಳಿಂದ ಸಹಕರಿಸಿ ಆ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದಲಿಕ್ಕೆ ಬೇಕಾದಂತಹ ಆ ವಿಶೇಷವಾದಂಥ ಐಕ್ಯತೆಯನ್ನು ಪ್ರೀತಿಯಿಂದ ಆ ಸನ್ನಿಧಾನಕ್ಕೆ ಬಂದು ವಿಶೇಷವಾದಂತಹ ಸೇವೆಯನ್ನು ಮಾಡಿಕೊಂಡಲ್ಲಿಗೆ ಅಂತಹ ಭಕ್ತಜನರಿಗೂ ಕೂಡ ಇರತಕ್ಕಂಥ ಅಪಮೃತ್ಯು, ಕಾಲಮೃತ್ಯು, ಘೋರಮೃತ್ಯು, ಕ್ಷುದ್ರಮೃತ್ಯು, ಜ್ಞಾನಮೃತ್ಯು, ಪೈಶಾಚ ಮೃತ್ಯು, ರಾಜಭಯ, ಚೋರಭಯ, ವಿಷಭಯ, ಜಲಭಯ, ಅಗ್ನಿಭಯ, ವಾಯುಭಯ, ಶತ್ರುಭಯ ಎಂಬಂತಹ ಸಮಸ್ತ ಕಂಟಕ ಭಯಗಳನ್ನೆಲ್ಲ ದೂರ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ, ಆದಿ ಜೈವಿಕವಾಗಿ ಬರತಕ್ಕಂತಹ ನವನವ ಜನಿತ ತಾಪತ್ರಯ ದೋಷಗಳಲ್ಲಿ ಪರಿಹರಿಸಿಕೊಡುವುದರ ಮೂಲಕವಾಗಿ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಮನಃಶಾಂತಿ, ವಿದ್ಯಾಬುದ್ಧಿ, ಧನೈಶ್ವರ್ಯ, ಅದೇ ರೀತಿಯಾಗಿ ವಿಶೇಷವಾಗಿ ಸಮಾಜದಲ್ಲಿ ಸಣ್ಣ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಪಾಠವನ್ನು, ಸಂಸ್ಕಾರವನ್ನು ಮಾತೆಯರೆಲ್ಲರೂ ಆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ತಿಳಿಸಿಕೊಡುವುದರ
ಮಾಡುವುದರ ಮೂಲಕವಾಗಿ ಧರ್ಮದ ರಕ್ಷಣಾ ಕಾರ್ಯದಲ್ಲಿ ತೊಡಗಬೇಕು. ತನ್ಮೂಲಕವಾಗಿ ಆ ವಿಷಯ ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಮಾತ್ರ ನಮ್ಮನ್ನು ನಾಳೆ ಧರ್ಮ ರಕ್ಷಣೆ ಮಾಡುತ್ತದೆ. ಇಲ್ಲ ಅಂತಾದರೆ ಸರ್ವನಾಶ ಆಗುವುದಕ್ಕೆ ಸಂಶಯ ಇಲ್ಲ. ಹಾಗಿರುವಾಗ ಅಂತಹ ಧಾರ್ಮಿಕವಾದ ಧರ್ಮ ರಕ್ಷಣೆ ಆಗಬೇಕು ಅಂತಿದ್ರೆ ನಮಗೆ ಸ್ಥೂಲವಾದಂತಹ ಶರೀರ ಬೇಕು. ಅಂತಹ ಶರೀರದಲ್ಲಿ ಆತ್ಮನಿದ್ದುಕೊಂಡು ವಿಶೇಷವಾಗಿ ಧರ್ಮ ರಕ್ಷಣೆಗೆ ನಾವು ತೊಡಗಿಕೊಳ್ಳಬೇಕು ಅಂತಿದ್ರೆ ಈ ದೇಹಕ್ಕೆ ಆರೋಗ್ಯ ಬೇಕು, ಮನಃಶಾಂತಿ ಬೇಕು. ಹಾಗಿರುವಾಗ ಗ್ರಾಮಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಇತ್ತೀಚೆಗೆ ನಾವು ನೋಡಿಕೊಂಡ ಹಾಗೆ ಅದೆಷ್ಟೋ ವೈರಾಣು ಭೀತಿಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಹಾಗಿರುವಾಗ ಅಂತಹ ರೋಗೋಪದ್ರವಗಳೆಲ್ಲ ನಮ್ಮಿಂದ ದೂರವಾಗಬೇಕು ಅಂತಿದ್ರೆ ಅದು ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತಳಾದಂಥ ತಾಯಿಯ ಒಂದು ರೂಪವನ್ನು ಸರಸ್ವತಿ ಮಾತೆ ಎಂಬಂಥ, ಶಾರದಾ ಮಾತೆ ಎಂಬಂಥ ಸ್ವರೂಪಕಲ್ಪದಿಂದ ಈ ಸನ್ನಿಧಾನದಲ್ಲಿ ಆರಾಧಿಸಿಕೊಂಡಿದ್ದೀರಿ. ಹಾಗಿರುವಾಗ ಮಾಡಿದಂತಹ ಸೇವೆಯಿಂದ ತಾಯಿ ಸಂತುಷ್ಟಳಾಗುವುದರ ಮೂಲಕವಾಗಿ ಎಲ್ಲರಿಗೂ ಕೂಡ ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ತು ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಎಂಬುದಾಗಿ ಒಂದು ಮಾತನ್ನು ಹೇಳಿದ್ದಾರೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ಹಾಗೂ ಗೌರವ, ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಗೌರವ ಭಾವನೆ ಇರಬೇಕು, ತನ್ಮೂಲಕವಾಗಿ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು. ಹಾಗಿರುವಾಗ ಅಂತಹ ಪ್ರೀತಿ ವಾತ್ಸಲ್ಯದ ಜೀವನ ವಿಶೇಷವಾದಂಥ ನಮಗೆ ಶಕ್ತಿಯನ್ನು ಕೊಡ್ತದಂತೆ, ಅಲ್ಲಿ ದೇವರ ಅನುಗ್ರಹ ಇರ್ತದಂತೆ. ತನ್ಮೂಲಕವಾಗಿ ಅಭಿವಾದನಶೀಲಸ್ಯ ವಿಶೇಷವಾಗಿ ಯಾರನ್ನು ನಾವು ಗೌರವಿಸಬೇಕು ಅಂತ ಕೇಳಿದರೆ ನಿತ್ಯಂ ವೃದ್ಧೋಪಸೇವಿನಃ, ವೃದ್ಧರನ್ನು ನಾವು ವಿಶೇಷವಾಗಿ ಗೌರವಿಸಬೇಕಂತೆ. ಯಾಕೆಂತ ಕೇಳಿದರೆ ಸ್ಥೂಲ ಶರೀರಕ್ಕೆ ಶಕ್ತಿ ಕಮ್ಮಿ ಆಯಿತು ಅಂತಾದರೆ ಅವರಿಗೆ ಮತ್ತೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲ. ಆದರೆ ಅವರೆಲ್ಲ ಬಯಸುವುದು ಏನು ಅಂತ ಕೇಳಿದರೆ ನಮ್ಮ ಜೀವನ ಚಂದದಲ್ಲಿ ಮುಗಿದು ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾರಂತೆ. ಹಾಗಿರುವಾಗ ಅಂತಹ ವೃದ್ಧರಲ್ಲಿ ನಾವು ಅವರು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಅವರಲ್ಲಿ ಮಾತಾಡಿ ಅವರನ್ನು ಸಂತೋಷಪಡಿಸಿದರೆ ದೇವರು ಸಂತೃಪ್ತರಾಗ್ತಾರಂತೆ. ಅದೇ ರೀತಿಯಾಗಿ ವಿಶೇಷವಾಗಿ ನಾವು ನಮ್ಮ ತರವಾಡು ದೈವ ದೇವತೆಗಳಿಗೆ, ಗುರು ಹಿರಿಯರಿಗೆ, ದೇವರಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಈ ರೀತಿಯಾದಂಥ ರಕ್ಷಣೆಯನ್ನು, ಗೌರವವನ್ನು ನಾವು ಕೊಟ್ಟಾಗ ಮಾತ್ರ ಆ ಜಾಗದಲ್ಲಿ ದೇವರ ಅನುಗ್ರಹ ಪ್ರಾಪ್ತಿಸಲ್ಪಡುತ್ತದಂತೆ. ಹಾಗಿರುವಾಗ ಅದರಿಂದ ನಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಸಲ್ಪಡುತ್ತದೆ. ಅಭಿವಾದನ ಶೀಲಸ್ಯ ನಿತ್ಯ ಮೃತ್ಯೋಪಸೇವಿನಃ ಚತ್ವಾರಿ ತಸ್ತು ವರ್ಧಂತೆ. ಈ ರೀತಿಯಾದಂಥ ಜೀವನದಲ್ಲಿ ನಾವು ನಡೆದುಕೊಂಡು ಬಂದಾಗ ಮಾತ್ರ ನಮಗೆ ವಿಶೇಷವಾಗಿ ಆಯುಷ್ಯ ವರ್ಧನೆ ಆಗುತ್ತದೆ, ವಿದ್ಯಾ ಒಳ್ಳೆಯ ರೀತಿಯ ಜ್ಞಾನ ಪ್ರಾಪ್ತಿಯಾಗುತ್ತದೆ. ತನ್ಮೂಲಕವಾಗಿ ಆಯುರ್ವಿದ್ಯಾ ಯಶಸ್ಸು, ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಜನಬಲ, ಧನಬಲ, ದೈವಬಲ ಎಂಬಂಥ ಮೂರು ಬಲಗಳು ಕೂಡ ತನ್ನಿಂದ ತಾನೇ ನಮಗೆ ಅನುಗ್ರಹಿತವಾಗುತ್ತದಂತೆ. ಹಾಗಿರುವಾಗ ಅಂತಹ ತಾಯಿಯ ಪುಣ್ಯಕ್ಷೇತ್ರದಲ್ಲಿ ಬಂದು ವಿಶೇಷವಾಗಿ ಮಾಡಿದಂಥ ಸೇವೆಯಿಂದ ಅನ್ಯಕ್ಷೇತ್ರದಲ್ಲಿ ತಿಳಿಯದೆಯೋ ಆಗಿರತಕ್ಕಂಥ ಸಮಸ್ತ ಪಾಪಗಳೆಲ್ಲ ಕ್ಷಯವಾಗುವುದರ ಮೂಲಕವಾಗಿ ಸಮಸ್ತ ಹಿಂದೂ ಸಮಾಜದ ಬಾಂಧವರಿಗೆಲ್ಲರಿಗೂ ಕೂಡ ಮನಃಶಾಂತಿ, ಆರೋಗ್ಯ, ವಿದ್ಯಾ, ಬುದ್ಧಿ, ಧನೈಶ್ವರ್ಯ ಸಕಲ ಸಂಪತ್ತನ್ನು ಸಕಾಲಕ್ಕೆ ಅನುಗ್ರಹಿಸಿ ಕೊಡುವುದರ ಮೂಲಕವಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನು ಮನ ಧನಗಳಿಂದ ಪ್ರೀತಿಪೂರ್ವಕವಾಗಿ ಸಹಕರಿಸಿದಂಥ ಸಮಸ್ತ ಭಕ್ತವೃಂದಕ್ಕೂ ಹಾಗೆ ಆಗಮಿಸಿ ದೇವರಲ್ಲಿ ಯಾವ ಇಷ್ಟಾರ್ಥವನ್ನು ಯಾಚಿಸಿಕೊಂಡವಂತಹ ಎಲ್ಲ ಭಕ್ತ ಸಂಕುಲಕ್ಕೂ, ಗ್ರಾಮಕ್ಕೂ, ರಾಜ್ಯಕ್ಕೂ, ದೇಶಕ್ಕೂ, ಪ್ರಪಂಚಕ್ಕೂ ಸಮಸ್ತ ಸನ್ಮಂಗಲವನ್ನೇ ಉಂಟು ಮಾಡಿ ನಮ್ಮೆಲ್ಲರನ್ನ ಸುಖಮಯವಾದಂಥ ಜೀವನವನ್ನು ಅನುಗ್ರಹಿಸಿ ನಮ್ಮನ್ನು ರಕ್ಷಣೆ ಮಾಡಿಕೊಡಬೇಕು ಎಂಬುದಾಗಿ ಆ ತಾಯಿಯ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಎಲ್ಲರೂ ಒಂದೇ ಮನಸ್ಸಿನಿಂದ ಮಾಡತಕ್ಕಂಥ ಪ್ರಾರ್ಥನೆ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ರೂಪಿಣಿ ಪೂಜಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಪಾವಕಾನ ಸರಸ್ವತಿ ವಾಜೇರ್ವಾಜಿನೀಪತಿ ಧೀನಾಮಭಿಪ್ರೇವತೆ. ಓಂ ಸಂ ಸರಸ್ವತ್ಯೈ ನಮಃ. ಓಂ ಶ್ರೀ ಗುರವೇ ನಮಃ. ಗಣಪತಯೇ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಶ್ರೀ ಶಾರದಾ ಮಾತೆಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಆನಿ ಗೋವಿಂದ, ಆನಿ ಗೋವಿಂದ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ.